ಇತ್ತೀಚೆಗೆ ಮುಕ್ತಾಯಗೊಂಡ ಅಂತರ್ ವಿಶ್ವವಿದ್ಯಾನಿಲಯ ಮತ್ತು ರಾಷ್ಟ್ರೀಯ ಸೀನಿಯರ್ಸ್ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ರಾಷ್ಟ್ರ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದ ಆಳ್ವಾಸ್ ಕ್ರೀಡಾಪಟುಗಳು ಅಮೋಘ ಸಾಧನೆಯೊಂದಿಗೆ ಹೊಸ ದಾಖಲೆಯ ಸಾಧನೆ ಮಾಡಿದ್ದಾರೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಕಳೆದ ಫೆಬ್ರವರಿ 5ರಿಂದ 9ರವರೆಗೆ ಆಂಧ್ರದ ದ್ರವಿಡಿಯನ್ ಕುಪ್ಪಂ ವಿಶ್ವವಿದ್ಯಾನಿಲಯದ ನಡೆದ ಅಂತರ್ ವಿಶ್ವವಿದ್ಯಾನಿಲಯ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ ತಂಡದ ಎಲ್ಲ 10 ಮಂದಿ ಆಟಗಾರರು ಆಳ್ವಾಸ್ನವರಾಗಿದ್ದು ಸತತ 4ನೇ ಬಾರಿಗೆ ಚಾಂಪಿಯನ್ಶಿಪ್ ಗೆಲುವಿಗೆ ಶ್ರಮಿಸಿದ್ದಾರೆ. ಮಂಗಳೂರು ವಿವಿ ಈ ಮೂಲಕ ಸತತ 14ನೇ ಬಾರಿಗೆ ಟೂರ್ನಿಯ ಲೀಗ್ ಹಂತಕ್ಕೆ ಪ್ರವೇಶಿಸಿದ ಸಾಧನೆ. ಈ ಪೈಕಿ 8 ಬಾರಿ ಚಿನ್ನ, 3 ಬಾರಿ ಬೆಳ್ಳಿ ಪದಕ ಪಡೆದಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಮೊನ್ನೆ ಫೆಬ್ರವರಿ 5ರಿಂದ 9ರವರೆಗೆ ಆಂಧ್ರಪ್ರದೇಶದ ಕುಪ್ಪಂನ ದ್ರಾವಿಡಿಯನ್ ವಿವಿಯಲ್ಲಿ ನಡೆದಂಥ ಅಖಿಲ ಭಾರತ ಅಂತರ್ ವಿವಿ ಮಹಿಳಾ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಮಂಗಳೂರು ವಿವಿ ಸತತವಾಗಿ 4ನೇ ಬಾರಿ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿದೆ. ಮಂಗಳೂರು ವಿವಿಯ ತಂಡದ ಪರವಾಗಿ ಮೂಡುಬಿದಿರೆಯ ನಮ್ಮ ಆಳ್ವಾಸ್ ಕಾಲೇಜಿನ ಕ್ರೀಡಾಪಟುಗಳು ಬಹಳ ಅಮೋಘವಂತ ಸಾಧನೆ ಮಾಡಿದ್ದು ಮಾತ್ರ ಅಲ್ಲ, ಮಂಗಳೂರು ವಿವಿಯನ್ನು ಪ್ರತಿನಿಧಿಸಿದಂಥ ಎಲ್ಲ 10 ಮಂದಿ ಆಟಗಾರರು ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ನನಗೆ ಬಹಳ ಅಭಿಮಾನ ಆಗ್ತಾ ಇದೆ. ಇದು ಈ ಒಂದು ಇದನ್ನು ನಮ್ಮ ಮಂಗಳೂರು ವಿವಿಯು ನಿರಂತರವಾಗಿ 14 ಬಾರಿ ಅಖಿಲ ಭಾರತ ವಿವಿಯಲ್ಲಿ ಲೀಗನ್ನು ಅರ್ಹತೆ ಪಡೆದಿದ್ದು ಇದೊಂದು ಕೂಡ ದಾಖಲೆ ಆಗಿದೆ. ಇದರಲ್ಲಿ 8 ಬಾರಿ ಚಿನ್ನ, 3 ಬಾರಿ ಬೆಳ್ಳಿಯ ಪದಕಗಳನ್ನು ಪಡೆದ ತಂಡದಲ್ಲಿ ಎಲ್ಲ ಆಟಗಾರರು ಆಳ್ವಾಸ್ ವಿದ್ಯಾರ್ಥಿಗಳು ಇದ್ದದ್ದು ನಮಗೆ ಬಹಳ ಹೆಮ್ಮೆಯನ್ನು ಕೊಟ್ಟಿದೆ. ಪ್ರತಿ ವರ್ಷವೂ 8 ಬಾರಿ ಚಿನ್ನ, 3 ಬಾರಿ ಬೆಳ್ಳಿಯ ಪದಕವನ್ನು ಗಳಿಸಿಕೊಂಡಿದೆ. ರಾಷ್ಟ್ರೀಯ ಸೀನಿಯರ್ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯ ತಂಡ ಕಳೆದ 10 ವರ್ಷಗಳಿಂದ ಪದಕದ ಸಾಧನೆಯನ್ನು ಮಾಡ್ತಿದ್ದು.